ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಿದರು। ಈ ಸಂದರ್ಭ ಮಾಜಿ ಶಾಸಕ ಜೆಆರ್ ಲೋಬೋ ಅವರು ದೀಪವನ್ನ ಬೆಳಗಿ ದೀಪಾವಳಿಯ ಸಂದೇಶವನ್ನ ನೀಡಿದರು। ಕಾಂಗ್ರೆಸ್ ಮುಖಂಡ ವಿಶ್ವಾಸ್ ದಾಸ್ ಕುಮಾರ್ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಮನೆ ಮನಗಳನ್ನ ಬೆಳಗಲಿ ಎಂದು ಹಾರೈಸಿದರು। ಈ ಸಂದರ್ಭ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು। ಈ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಸೇರಿ ಈ ದೀಪ ಬೆಳಗಿಸಿದ್ದೇವ। ಇದರ ಒಂದು ಪ್ರಕಾಶವು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಪಸರಿಸಲಿ। ಕಾಂಗ್ರೆಸ್ ಪಕ್ಷದ ತತ್ವವು ಎಲ್ಲ ಜನರನ್ನು ಒಂದೇ ರೀತಿಯಲ್ಲಿ ಕಾಣುವಂಥ ಈ ಒಂದು ತತ್ವವು ನಮ್ಮ ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅದೊಂದು ಮಾದರಿಯಾಗಲಿ ಮತ್ತು ಜನರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ಎಲ್ಲ ಇದರ ಮೂಲಕ ಬರಲಿ ಅಂತ ಆಶಿಸ್ತೀವಿ। ಮಂಗಳೂರಿನ ಜನತೆಗೆ ಹಾಗೂ ದೇಶದಾದ್ಯಂತ ರಾಜ್ಯದಾದ್ಯಂತ ಎಲ್ಲರಿಗೂ ಕೂಡ ಈ ದೀಪಾವಳಿ ಹಬ್ಬವು ಶುಭವಾಗಲಿ। ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಒಳಿತನ್ನು ಪರಮಾತ್ಮನ ಒಳಿತನ್ನು ಮಾಡಲಿ। ದೀಪಾವಳಿಯ ದೀಪದ ಮುಖ್ಯ ಉದ್ದೇಶನೇ ಅದೇ। ಇದನ್ನು ದೇಶಾದ್ಯಂತ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ। ಅಮೆರಿಕದಲ್ಲೂ ಇಟಲಿಯಲ್ಲೂ ಎಲ್ಲರೂ ದೀಪ ಹತ್ತಿಸಿ ಒಂದು ಆಚರಣೆ ಮಾಡುವಂಥ ಈ ಕಾರ್ಯಕ್ರಮ ದೀಪಾವಳಿ। ಇದರಲ್ಲಿ ನಮ್ಮ ಜಾತಿ ಮತ ಧರ್ಮ ಭೇದ ಭಾವ ಎಲ್ಲ ಬಿಟ್ಟು ನಾವು ಎಲ್ಲ ಸಮಸ್ತ ಜನ ಸಾಮರಸ್ಯದಿಂದ ಈ ದೀಪಾವಳಿ ಹಬ್ಬವನ್ನು ಇಲ್ಲಿ ನಾವು ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡ್ತಿದ್ದೇವೆ। ಈ ಹಬ್ಬದ ದಿನದಿಂದ ಇನ್ನು ಮುಂದಿನ ದಿನಗಳಲ್ಲಿ ಈ ಏನು ಒಂದು ಕೊರೋನಾ ಮಹಾಮಾರಿ ಇದೆ ಅದು ಪರಮಾತ್ಮನ ಅದನ್ನು ದೂರ ಮಾಡಲಿ, ಎಲ್ಲ ಜನರಿಗೆ ಒಳಿತನ್ನು ಮಾಡಲಿ ಅಂತ ನಾವು ಇಲ್ಲಿ ಶುಭ ಹಾರೈಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ। ಇವತ್ತು ಏನು ಈ ದೀಪಾವಳಿ ಹಬ್ಬವನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ। ಈ ಕತ್ತಲೆ ಎಂಬ ಅಂಧಕಾರವನ್ನು ಒಡೆದೋಡಿಸಿ ಎಲ್ಲರ ಬಾಳಿನಲ್ಲಿ ಬೆಳಕನ್ನು ಮೂಡಿಸುವಂತಹ ಒಂದು ಹಬ್ಬ ಈ ದೀಪಾವಳಿ। ಇದನ್ನು ನಾವು ನಮ್ಮ ಈ ಪಕ್ಷದ ವತಿಯಿಂದ ನಮ್ಮ ಈ ಬ್ಲಾಕಿನ ವತಿಯಿಂದ ನಾವು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ। ಇದರ ಉದ್ದೇಶ ಎಲ್ಲರ ಬಾಳಿನಲ್ಲಿರುವ ಎಲ್ಲ ಸಮಸ್ಯೆಯನ್ನು ದೇವರು ಹೊಡೆದೋಡಿಸಿ ಅದನ್ನು ನಿವಾರಿಸಿ ಎಲ್ಲರ ಬದುಕಿನಲ್ಲಿ ಬೆಳಕು ಮೂಡುವಂತಾಗಲಿ ಎಂದು ಹಾರೈಸುತ್ತಾ